ಹಲೋ ಫ್ರೆಂಡ್ಸ್, ನಾನು ಮಮತೇಶ್. ನಾನಿವತ್ತು ನಿಮ್ಮ ಜೊತೆ ಏನಂತ ಮಾತಾಡಬೇಕು ಅಂತ ಇದ್ದೀನಿ ಅಂದರೆ, ಈಗ ತುಂಬ ಜನಕ್ಕೆ ಕೊರೋನಾ ಬಂದು ಅವರು ಕೊರೋನಾದಿಂದ ಗೆದ್ದಿದ್ದಾರೆ. ಇವಾಗ ನಾನು ಲಾಸ್ಟಿಗೆ ಒಂದು ವಿಡಿಯೋ ತೋರಿಸ್ತೀನಿ. ಅವರು ಕೂಡ ಕೊರೋನಾದಿಂದ ಗೆದ್ದವ್ರೆ. ಆದರೆ ಅವರು ಏನಂತ ಮಾತಾಡಿದ್ದಾರೆ ಅಂದರೆ, ನಾವು ಕೊರೋನಾದಿಂದ ಗೆದ್ದಿದ್ದೀವಿ, ನೀವು ಏನಾದರೂ ಕೊರೋನಾ ಬಂದಿದ್ರು ಕೂಡ ನೀವು ಏನು ಯೋಚನೆ ಮಾಡೋದು ಬೇಡ, ಹೊರಗೆ ಬೇಕಿದ್ರು ಹೋಗಿ, ಮತ್ತು ನಮ್ಮನ್ನ ಡಾಕ್ಟರ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಮತ್ತೆ ಮೀಡಿಯಾಗೂ ಕೂಡ ಸುಳ್ಳು, ಅವ್ರು ಹೇಳೋ ಪ್ರತಿಯೊಂದು ಸುದ್ದಿ ಕೂಡ ಸುಳ್ಳು, ಮತ್ತೆ ಅವ್ರನ್ನ ನಂಬೇಡಿ ಅಂತೆಲ್ಲ ಹೇಳ್ತಾರೆ. ನಾನು ಹೇಳ್ತೀನಿ ನೋಡಿ, ಮೀಡಿಯಾದವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಇಂಥ ಮಾತುಗಳನ್ನ ನಂಬೇಡಿ. ಬೇಕಿದ್ರೆ ಇವಾಗ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅವ್ರು ಏನಂತ ಮಾತಾಡಿದ್ದಾರೆ ಅಂತ. ನಾವು GKVK ಹಾಸ್ಪಿಟಲ್ ಇಂದ ಈಗ ಡಿಸ್ಚಾರ್ಜ್ ಆಗ್ಬಿಟ್ಟು ಬರ್ತಾ ಇದೀವಿ. ನಮ್ದು ಪಾಸಿಟಿವ್ ಅಂತ ಬಂದಿತ್ತು. ಯಾರು ಪಾಸಿಟಿವ್ ಬಂದ್ರೆ ಹೆದರ್ಕೊಳ್ಳುವಂತದ್ದು ಏನಿಲ್ಲ, ಯಾರು ಭಯ ಪಡಬೇಡಿ. ಆಗ ಅಂತ ಇದು ಅನ್ಕೊಳ್ತೇನಿಲ್ಲ. ಒಳ್ಳೆ ಹಾಸ್ಪಿಟಲ್ ಇದೆ, ಚೆನ್ನಾಗಿ ನೋಡ್ಕೊತಿದ್ದಾರೆ. ಟೈಮ್ ಊಟ ಕೊಡ್ತಾರೆ, ಟೈಮ್ ಟ್ಯಾಬ್ಲೆಟ್ ಗಳು ಕೊಡ್ತಾರೆ. ಪ್ರತಿಯೊಬ್ಬರು ಬಂದು ಆರೋಗ್ಯಕ್ಕೆ ಏನ್ ಸವಲತ್ತು ಬೇಕು ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ. ಹೆದರ್ಕೊಳ್ಳೋದೇನಿಲ್ಲ. ಮೀಡಿಯಾದ ಮಾತುಗಳು ನಂಬೇಡಿ. ಮೀಡಿಯಾದಲ್ಲಿ ಎಲ್ಲ ಬರೋದ್ 100% ಸುಳ್ಳು. ಯಾರು ನ್ಯೂಸ್ ಗಳನ್ನೆಲ್ಲ ಬಿಟ್ಟಾಕ್ಬಿಡಿ. ನ್ಯೂಸ್ ಅರ್ಧ ಹೆದರ್ಸೋದೇ ಜಾಸ್ತಿ. ನ್ಯೂಸ್ ಅಲ್ಲೆಲ್ಲ ಬರೀ ಮೋಸ. ಅವ್ರು ಯಾರು ದುಡ್ಡು ಕೊಡ್ತಾರೆ ಮಾಡ್ತಾರೆ. ಟೈಮ್ ನಮ್ಮ ಮನೇಲಿ ನಮ್ಮನ್ನ ಟ್ರೀಟ್ಮೆಂಟ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಅವ್ರೆಲ್ಲರಿಗೂ ಕೃತಜ್ಞತೆ ಅಂತ ಹೇಳ್ತೀವಿ. ನಮಸ್ಕಾರ. ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಲ್ಲ ವಿನ್ ಆಗ್ಬೋದು, ಏನ್ ತೊಂದ್ರೆ ಇಲ್ಲ. ದಯವಿಟ್ಟು ಯಾರು ಅಷ್ಟೇ ನ್ಯೂಸ್ ಗಳು ಮಾತ್ರ ನೋಡ್ಬೇಡಿ. ನ್ಯೂಸ್ ಅಲ್ಲಿ ತೋರ್ಸೋದೆಲ್ಲ ಬರೀ ನೆಗೆಟಿವ್, ಪಾಸಿಟಿವ್ ಆಗಿ ತೋರ್ಸಲ್ಲ, ಬರೀ ನೆಗೆಟಿವ್. ಒಂದಾಗಿದ್ರೆ 10 ಅಂತ ಹೇಳ್ತಾರೆ. ನ್ಯೂಸ್ ನೋಡಿ ನಾವು ಮಾಡ್ಬೇಡಿ. ಕೊರೋನಾ ಅಂತ ಹೆದರು ಭಯ ಪಡುವಂತ ಜನಲ್ಲ, ಅದರಿಂದ ಸಾವೇನಿಲ್ಲ. ಗೆದ್ದು ಬರ್ಬೋದು. ಎಷ್ಟೋ ಜನ ಗೆದ್ದಿದ್ದಾರೆ. ಒಂದು ಅಂದ್ರೆ ದೂರ ನಮ್ಗೆ ಭಯ ಆಗೋದು. ಈಗ ನಮ್ಗೆ ಭಯನೇ ಇಲ್ಲ. ಅಲ್ಲಲ್ಲ ಸರ್, ಈಗ ಒಂದು ವಾರ ಇದ್ದು ಸರ್, ಒಂದ್ ವಾರದಲ್ಲಿ ನಿಮ್ಗೆ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಟ್ರು, ನೀವ್ ಏನ್ ಮಾಡಿದ್ರೆ? ಡಾಕ್ಟರ್ ಟೈಮ್ ಊಟ ಕೊಡ್ತಿದ್ರು, ಟೈಮ್ ಟ್ಯಾಬ್ಲೆಟ್ ಕೊಡ್ತಿದ್ರು. ನಿಮ್ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ತಾ ಇದ್ರು. ಇನ್ಮೇಲೆ ಹಿಂಗೆ ಆಮೇಲೆ ಅದಕ್ಕೆ ಕೊರೋನಾ ಓಡ್ಸಕ್ಕೆ ಏನೇನ್ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತಿದ್ರು ಸರ್. ಏನ್ ಮಾಡಿದ್ರಿ ಒಳಗಡೆ? ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೀವಿ, ಮಾಸ್ಕ್ ಹಾಕೊಂಡಿದೀವಿ. ಆಮೇಲೆ ಏನಂತಂದ್ರೆ ಅವ್ರು ಹೇಳಿದ್ದು ಕಷಾಯಗಳು ಕುಡೀರಿ, ಕಷಾಯ ಕುಡೀರಿ, ಕಷಾಯ ಕುಡೀರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅದೇ ಒಂದು ಅದೇ ಹೋಗುತ್ತೆ. ಹೆದರುವಂತದ್ದು ಏನಿಲ್ಲ ಅದ್ರಲ್ಲಿ. ಊಟ ತಿಂಡಿ ಏನ್ ಕೊಟ್ಟಿದ್ರು? ಬೆಳಗ್ಗೆ ಸಾಯಂಕಾಲ ಏನೋ ಚೆನ್ನಾಗಿತ್ತು. ಬೆಳಗ್ಗೆ ಒಂಥರ ಕೊಡ್ತಿದ್ರು, ಮಧ್ಯಾಹ್ನ ಒಂಥರ ಕೊಡ್ತಿದ್ರು, ಸಾಯಂಕಾಲ ಬಿಸಿ ನೀವು ಊಟ ಕೊಡ್ತಿದ್ರು. ಹಣ್ಣು ಕೊಡ್ತಾರೆ, ಫ್ರೂಟ್ಸ್ ಕೊಡ್ತಾರೆ, ಟೈಮ್ ಕೊಡ್ತಿದ್ರು, ಬಾಳೆಹಣ್ಣು ಕೊಡ್ತಿದ್ರು. ಈಗ ರಾತ್ರಿ ಹಾಲು ಬೇರೆ ಕೊಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಿದ ಪೊಲೀಸರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆಂತಂದ್ರೆ ಅವರು ಹಗಲು ರಾತ್ರಿ ಯಾಕಂದ್ರೆ ಅವ್ರ ಜೀವನ ವಚೆ ಇಟ್ಬಿಟ್ಟು ಆಶೆ ಕಾರ್ಯಕರ್ತರು ಇರ್ಬೋದು ಸರ್. ಇಲ್ಲಿ ಆಶೆ ಕಾರ್ಯಕರ್ತರಿದ್ದಾರೆ. ಪಾಸಿಟಿವ್ ಬಂದಿದೆ ನೋಡಿ, ಯಾವ್ದ್ರೆ ಅವ್ರು ಹೆದರ್ಕೊಂಡಿಲ್ಲ, ಧೈರ್ಯವಾಗಿದ್ದಾರೆ. ನೀವು ಅದೇ ರೀತಿ ಧೈರ್ಯವಾಗಿರಿ, ಏನು ಆಗಲ್ಲ, ಜಯಿಸಬಹುದು. ಕೊರೋನಾ ಭಯ ಬೇಡ, ಭಯ ಪಡಬೇಡಿ. ಕೊರೋನಾ ಅಂದ್ರೆ ಭಯನೇ ಹೊಟ್ಟೋಗಿದೆ. ವೈರಲ್ ಫೀವರ್ ಅಷ್ಟೇ. ಫೀವರ್ ಬಂದಂಗೆ ಹೆದರ್ಬೇಡಿ. ನೀವು ಅದನ್ನ ಹೆದರಿಸಿದ್ರೆ ನಿಮ್ನ ಹೆದರ್ಸತ್ತೆ. ನೀವು ಧೈರ್ಯವಾಗಿದ್ರೆ ಅದು ನಿಮ್ಗೆ ಹೆದರ್ಕೊಂಡು ಹೊರಡೋಗುತ್ತೆ ಅಷ್ಟೇ. ಈಗ ನಿಮ್ಗೆ 7 ದಿನ ಇದ್ರಲ್ಲ, ಆಮೇಲೆ ಮನೆಗೆ ಹೋದ ತಕ್ಷಣ ಇನ್ನೊಂದು ಸಂಪರ್ಕ ದೂರ ಇರಿ ಅಂತ ಮನೇಲಿ ಒಂದು ವಾರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೇಳಿದ್ದಾರೆ. ಒಂದು ವಾರ ಆಚೆ ಕಡೆ ಬರಬೇಡಿ ಅಂತ ಹೇಳಿದ್ದಾರೆ. ಸೆಲ್ಫ್ ಕ್ವಾರಂಟೈನ್ ಆಗಿ ಮನೇಲಿ ಇರಕ್ಕೆ ಹೇಳಿದ್ದಾರೆ. ಜನರುಗಳಾಗ್ಲಿ ಯಾರು ಸಂಪರ್ಕ ಮಾಡಬೇಡಿ ಅಂತ ಹೇಳಿದ್ದಾರೆ. ಅವ್ರಗಳನ್ನ ಮಾತ್ರ ವಿಯರ್ಡ್ ಆಗಿ ನೋಡೋದು ಅತ್ರ ಎಲ್ಲ ಮಾಡಕ್ ಹೋಗ್ತಾರೆ. ಅವರು ನಮ್ತರನೇ. ಆಮೇಲೆ ಈ ಮೀಡಿಯಾಗಳನ್ನ ಯಾವುದೇ ಟಿವಿ ನ್ಯೂಸ್ ಅಲ್ಲಿ ಮಾತ್ರ ಯಾರು ಹೇಳಿದ್ರು ಯಾವ್ದನ್ನು ನೀವು ನಂಬಕ್ ಹೋಗ್ಬೇಡಿ. ಎಲ್ಲ ಬರೀ ಸುಳ್ಳೆ. ಟಿವಿ ಹೇಳಿ 100% ಸುಳ್ಳೆ. ಆಮೇಲೆ ಟಿವಿ ಅವ್ರು ಹೇಳ್ತಾ ಇದಾರೆ ಅಲ್ಲಿ ಕ್ವಾರಂಟೈನ್ ಆಗ್ತಾರೆ, ಅಲ್ಲಿ ಊಟ ಸರಿಯಾಗಿ ಕೊಡ್ತಾ ಇಲ್ಲ, ಅಲ್ಲಿ ಇದು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಸುದ್ದು ಸುಳ್ಳು. ನಾವೇ ಇದ್ಬಿಟ್ಟು ಬಂದಿದೀವಿ. ಟೈಮ್ ಸರಿಯಾಗಿ ಊಟ ಕೊಡ್ತಾರೆ, ಟೈಮ್ ಟ್ಯಾಬ್ಲೆಟ್ ಕೊಡ್ತಾರೆ, ಟೈಮ್ಗೆ ಕಾಫಿ ಟೀ ಕೊಡ್ತಾರೆ, ಬಿಸ್ಕಿಟ್ ಗಳು ಕೊಡ್ತಾರೆ, ಸ್ವೀಟ್ ಗಳು ಕೊಡ್ತಾರೆ. ಏನೇನ್ ಅನುಕೂಲ ಇದೆಯೋ ಮನೆಗಿಂತ ಚೆನ್ನಾಗಿ ಇಲ್ಲಿ ನೋಡ್ಕೊಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಟಿವಿ ಅವ್ರ ಯಾವ್ದೇ ನಂಬಿಡಿ. ತಿನ್ಬೋದು. ಯಾವ್ದು ಲಿಮಿಟ್ಸ್ ಇಲ್ಲ. ನೀವು ಇಷ್ಟೇ ತಗೋಬೇಕು ಅಂತ ಯಾರು ಕಂಡೀಷನ್ಸ್ ಹಾಕಲ್ಲ. ಅವ್ರವ್ರ ಅನುಕೂಲಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೇ ತಿನ್ಬಹುದು. ಯಾರು ಇಷ್ಟೇ ತಿನ್ನಿ, ನೀವು ಇಷ್ಟೇ ಕೊಡ್ಬೇಕು ನಿಮ್ಗಂತ ಅನ್ನುವಂತ ರೂಲ್ಸ್ ಏನೂ ಇಲ್ಲ. GKVK ಮಾತ್ರ ಯಾರು ನಾನು 2 ದಿವಸದ ಹಿಂದೆ ನೋಡಿದೆ, GKVK ಫುಡ್ ಸರಿ ಇಲ್ಲ, ಫುಡ್ ಕೊಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದಾರೆ ಫೇಸ್ಬುಕ್ ಅಲ್ಲಿ ಯಾರು ಹಾಕಿದ್ರು. ಅದು ಶುದ್ಧ ಸುಳ್ಳು. ಯಾಕಂದ್ರೆ ನಾವು GKVK ಇದ್ದದ್ದು, GKVK ಇವಾಗ ಡಿಸ್ಚಾರ್ಜ್ ಆಗಿ ಬರ್ತಾ ಇದೀವಿ. ಎಲ್ಲ ಬರೀ ಯಾರು ಫೇಕ್ ನ್ಯೂಸ್. ಅಂತ ನ್ಯೂಸ್ ಗಳನ್ನೆಲ್ಲ ನಂಬೇಡಿ. ನಮ್ಮ ಹೆಸರು ಗುರು ಅಂತ ಮಾಗಡಿ ರೋಡ್ ಇಂದ ಬಂದಿರೋದು. ನಮ್ಮ ಭಾನುವಾರ ಪಾಸಿಟಿವ್ ಅಂತ ಬಂತು. ಒಂದೇ ಹೇಳಿದ ಒಂದೇ ಮಾತು, ನಮ್ಮಿಂದ ಬೇರೆಯವ್ರ ತೊಂದರೆ ಆಗೋದು ಬೇಡ. ನಮ್ಮ ಪಾಸಿಟಿವ್ ಬಂದಿದ್ರೆ ನಾವು ಕ್ವಾರಂಟೈನ್ಗೆ ಹೋಗ್ತೀವಿ.
ಸೊ ಈಚೆಯಿಂದ ಬಂದಿವಿ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ವಾಪಸ್ ಅಷ್ಟೇ ಚೆನ್ನಾಗಿ ಖುಷಿಯಿಂದ ಹೋಗ್ತಾ ಇದ್ವಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಬಿಡಿ ಸರ್ ನಿಮ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅವರಿಗೆ ವಾಸಿ ಆಗಿರೋದಂತೂ ನಿಜ. ಆದ್ರೆ ಅವರಿಗೆ ಮೀಡಿಯಾದವ್ರ ಬಗ್ಗೆ ಮತ್ತೆ ಜನರ ಹತ್ರ ಆತರ ಮಾತಾಡೋ ಹಕ್ಕಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹೇಳ್ತೀನಿ ನೋಡಿ. ದಯವಿಟ್ಟು ಯಾರು ಕೂಡ ಮನೆಯಿಂದ ಹೊರಗೆ ಹೋಗ್ಬಿಡಿ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.